ತುಳುನಾಡಿನಲ್ಲಿ ಸ್ತ್ರೀ ಸ್ವಾತಂತ್ರ್ಯದ ಮಹಾಕ್ರಾಂತಿಯನ್ನು ಮಾಡಿದ ತುಳುನಾಡ ಏಳುವೆರು ಸಿರಿಗಳ ಮಹಾಕಥೆ ಭಾಗ 1. ಬಡಗಲಂಕೆಲೋಕನಾಡಿನ ಸತ್ಯನಾಪುರದ ಅರಮನೆಯಲ್ಲಿದ್ದ ಸೋಮಲಾದೇವಿಗೆ ಮಜಲೊಟ್ಟು ಬೀಡಿನ ಆರ್ಯಬನ್ನಾಯ ಬಳಿಯ ಬೆರ್ಮಾಳ್ವ ಎಂಬವರ ಜೊತೆ ಮದುವೆಯಾಗುತ್ತದೆ. ಇವರು ತಮ್ಮ ವಂಶೋದ್ಧಾರಕ್ಕೆ ಒಂದು ಹೆಣ್ಣು ಮಗು ಬೇಕೆಂದು ಆಸೆ ಪಡುತ್ತಾರೆ. ತುಳುವರಿಗೆ ಸಂತಾನ ಭಾಗ್ಯವನ್ನು ಕೊಟ್ಟು ಸಲಹುವವರು ಆಲಡೆಯ ಬೆರ್ಮರು. ಬೆರ್ಮಾಳವರು ತಮ್ಮ ಕುಲದೈವವಾದ ಲಂಕೆಲೋಕನಾಡಿನ ಬೆರ್ಮರಿಗೆ ಏಳೆದೆಯ ಯಮಗುಂಡ ಕಟ್ಟಿ ಆರಾಧನೆ ಮಾಡಿ ವಂಶ ಬೆಳಗಲು ಒಂದು ಹೆಣ್ಣು ಮಗು ಕರುಣಿಸೆಂದು ಬೆರ್ಮರಲ್ಲಿ ಬೇಡಿಕೊಳ್ಳುತ್ತಾರೆ. ಆಗ ಅಲ್ಲಿ ಬೆರ್ಮರು ಬ್ರಾಹ್ಮಣನ ವೇಷದಲ್ಲಿ ಬಂದು ಒಂದು ಹಾಳೆ ಹಿಂಗಾರ ನೀಡುತ್ತಾರೆ. ಈ ಹಿಂಗಾರದ ಹಾಳೆಯನ್ನು ತಂದು ಬೆರ್ಮಾಳವರು ಮನೆಯಲ್ಲಿರುವ ಕಲ್ಲಕಲೆಂಬಿಯಲ್ಲಿ ಅರ್ಥಾತ್ ಕಲ್ಲಿನ ಪೆಟ್ಟಿಗೆಯಲ್ಲಿ ಇರಿಸುತ್ತಾರೆ. ಪವಾಡವೋ ಎಂಬಂತೆ ಆ ಕಲ್ಲ ಪೆಟ್ಟಿಗೆ ಒಳಗಿನಿಂದ ಮಗುವೊಂದು ಕೂಗುವ ಧ್ವನಿ ಕೇಳಿಸುತ್ತದೆ. ಬೆರ್ಮಾಳವರು ಪೆಟ್ಟಿಗೆ ಬಾಗಿಲು ತೆಗೆದು ನೋಡುವಾಗ ಪ್ರಕಾಶಮಾನವಾದ ಹೆಣ್ಣು ಮಗುವೊಂದು ಗೋಚರಿಸುತ್ತದೆ. ಬೆರ್ಮರ ವರಪ್ರಸಾದದಿಂದ ಹಿಂಗಾರದ ಹಾಳೆಯಲ್ಲಿ ಹುಟ್ಟಿದ ಆ ಹೆಣ್ಣು ಮಗುವಿಗೆ ಬೆರ್ಮಾಳವರು ಅಕ್ಕೆರಸು ಸಿರಿ ಎಂದು ಹೆಸರಿಟ್ಟು ಕರೆಯುತ್ತಾರೆ. ಪ್ರಾಯ ಪ್ರಬುದ್ಧೆಯಾದ ಅಕ್ಕೆರಸು ಸಿರಿಯನ್ನು ಬಸರೂರಿನ ಅರಮನೆಯ ಕಾಂತುಪೂಂಜನಿಗೆ ಬೆರ್ಮಾಳವರು ಮದುವೆ ಮಾಡಿಕೊಡುತ್ತಾರೆ. ಮದುವೆ ಮಾಡಿ ಬೆರ್ಮಾಳವರು ನನಗೆ ಗಂಡು ಸಂತತಿ ಇಲ್ಲದ ಕಾರಣ ನನ್ನ ಅಂತ್ಯಕ್ರಿಯೆಗಳನ್ನು ನೀನೇ ಮುಂದೆ ನಿಂತು ಮಾಡಬೇಕೆಂದು ಪ್ರಮಾಣ ಪಡೆಯುತ್ತಾರೆ. ಇದಕ್ಕೆ ಒಪ್ಪಿ ಕಾಂತುಪೂಂಜ ಅಕ್ಕೆರಸು ಸಿರಿಯನ್ನು ಮದುವೆಯಾಗಿ ಆಕೆಯನ್ನು ಬಸರೂರಿಗೆ ಕರೆದೊಯ್ಯುತ್ತಾನೆ. ಆದರೆ ಅಕ್ಕೆರಸು ಸಿರಿ ಗಂಡನ ಮನೆಯಲ್ಲಿ ಸುಖದ ಬದುಕನ್ನು ಕಾಣುವುದಿಲ್ಲ. ಈ ಕಾಲದ ಎಲ್ಲ ಹೆಣ್ಣು ಮಕ್ಕಳಂತೆ ಈಕೆಯು ಪುರುಷ ಪ್ರಧಾನದ ಸಮಾಜದ ಹಿಡಿತಕ್ಕೆ ಸಿಲುಕಿ ನಲುಗುತ್ತಾಳೆ. ಕಾಂತುಪೂಂಜನಿಗೆ ಹಲವಾರು ಅನೈತಿಕ ಸಂಬಂಧಗಳಿರುತ್ತವೆ. ಆದರೆ ಅದನ್ನು ಅಕ್ಕೆರಸು ಸಿರಿ ಪ್ರಶ್ನಿಸುವಂತಿರಲಿಲ್ಲ. ಅಕ್ಕೆರಸು ಸಿರಿ ಗರ್ಭಿಣಿಯಾದಾಗ ಆಕೆಗೆ ಬಯಕೆ ಶಾಸ್ತ್ರ ನಡೆಯುತ್ತದೆ. ಈ ಬಯಕೆ ಶಾಸ್ತ್ರಕ್ಕೆ ಗಂಡನ ಕಡೆಯಿಂದ ಒಂದು ಸೀರೆ ಒಪ್ಪಿಸುವ ಪದ್ಧತಿ ತುಳುವರಲ್ಲಿದೆ. ಮಡದಿಯ ಬಯಕೆಗೆ ಕುಂದಾಪುರ ಪೇಟೆಯಿಂದ ಕಾಂತುಪೂಂಜ ಒಂದು ಸೀರೆ ಖರೀದಿಸಿ ತರುತ್ತಾನೆ. ಆದರೆ ದಾರಿ ನಡುವೆ ಈತ ವೇಶ್ಯೆಯಾದ ಸೂಳೆ ಸಿದ್ದುವಿನ ಮನೆಗೆ ಹೋಗುತ್ತಾನೆ. ಅಲ್ಲಿ ಆಕೆಯೊಡನೆ ಸರಸವಾಡುತ್ತಾ ಕಾಲ ಕಳೆಯುವ ಕಾಂತುಪೂಂಜ ತನ್ನ ಮಡದಿಗೆ ತಂದ ಸೀರೆಯನ್ನು ಸಿದ್ದುಗೆ ತೆಗೆದು ತೋರಿಸುತ್ತಾನೆ. ಈ ಸೀರೆಯನ್ನು ಉಟ್ಟು ನೋಡುವ ಸಿದ್ದು ಸೀರೆಯನ್ನು ತನಗೇ ನೀಡಬೇಕೆಂದು ಹಠ ಹಿಡಿಯುತ್ತಾಳೆ. ನಿನಗೆ ಇನ್ನೊಂದು ಸೀರೆ ಕೊಡಿಸುತ್ತೇನೆ, ಇದು ಬಯಕೆಯ ಶಾಸ್ತ್ರಕ್ಕೆ ತಂದ ಸೀರೆ ಎಂದು ಕಾಂತುಪೂಂಜ ಸಿದ್ದುವಿನ ಮನವೊಲಿಸಿ ಸೀರೆಯನ್ನು ವಾಪಸ್ ಪಡೆಯುತ್ತಾನೆ. ಬಯಕೆ ಶಾಸ್ತ್ರದ ದಿನ ಕಾಂತುಪೂಂಜ ತನ್ನ ಕಡೆಯಿಂದ ಗರ್ಭಿಣಿ ಅಕ್ಕೆರಸು ಸಿರಿಗೆ ಸೀರೆ ಉಡುಗೊರೆ ನೀಡುತ್ತಾನೆ. ಆದರೆ ಅಕ್ಕೆರಸು ಸಿರಿ ಈ ಸೀರೆ ಮೈಲಿಗೆಯಾಗಿದೆ ಎಂದು ಅದನ್ನು ತೊಡಲು ನಿರಾಕರಿಸುತ್ತಾಳೆ. ದೈವಿಕ ಶಕ್ತಿಯಿಂದ ಹುಟ್ಟಿದ ಅಕ್ಕೆರಸು ಸಿರಿ ಗಂಡನ ಎಲ್ಲಾ ಕೃತ್ಯಗಳನ್ನು ತಿಳಿದುಕೊಂಡಿದ್ದಳು. ತುಂಬಿದ ಸಭೆಯಲ್ಲಿ ಪತ್ನಿಯಿಂದ ಅಪಮಾನಿತನಾದ ಕಾಂತುಪೂಂಜ ಮಡದಿ ಅಕ್ಕೆರಸು ಸಿರಿಯ ವಿರುದ್ಧ ಕತ್ತಿ ಮಸೆಯಲು ಶುರು ಮಾಡುತ್ತಾನೆ. ಗಂಡನ ಮನೆಯ ಸೀರೆಯನ್ನು ತಿರಸ್ಕರಿಸಿದ ಅಕ್ಕೆರಸು ತವರು ಮನೆಯವರು ನೀಡಿದ ಸೀರೆಯನ್ನೇ ಉಟ್ಟು ಬಯಕೆಯ ಶಾಸ್ತ್ರವನ್ನು ಪೂರೈಸುತ್ತಾಳೆ. ಮುಂದೆ ತನ್ನ ತವರು ಮನೆಯಾದ ಸತ್ಯನಾಪುರದ ಅರಮನೆಗೆ ಬರುತ್ತಾಳೆ. ಅಲ್ಲಿ ಗಂಡು ಮಗುವೊಂದಕ್ಕೆ ಜನ್ಮ ನೀಡುತ್ತಾಳೆ. ಆ ಮಗುವಿಗೆ ಕುಮಾರಕೋಟಿ ಪೂಂಜ ಎಂದು ಹೆಸರಿಡಲಾಗುತ್ತದೆ. ಜ್ಯೋತಿಷ್ಯರು ಮಗುವಿನ ಜಾತಕದ ಗ್ರಹ ನಕ್ಷತ್ರಗಳನ್ನು ನೋಡಿ ಅಜ್ಜ ಬೆರ್ಮಾಳವರನ್ನು ಎಚ್ಚರಿಸುತ್ತಾರೆ. ಆ ಎಚ್ಚರಿಕೆ ಏನು? ಆ ಮಗುವಿನ ಜನನದ ನಂತರ ಅಕ್ಕೆರಸು ಸಿರಿಯ ಜೀವನ ಹೇಗೆ ಸಾಗಿತು? ಅಕ್ಕೆರಸು ಸಿರಿಯ ಜೀವನದ ಮುಂದಿನ ಮಹಾಭಾಗವನ್ನು ನಾವು ತಿಳಿದುಕೊಳ್ಳೋಣ ಮುಂದಿನ ಭಾಗದಲ್ಲಿ. ಧನ್ಯವಾದಗಳು.